ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸಂಡೇ ಲಾಗಿಗೆ ಎಲ್ಲರಿಗೂ ವೆಲ್ಕಮ್. ಈಗ ನಾನು ಎಲ್ಲಿ ಹೋಗ್ತಿದ್ದೇನೆ ಅಂತ ಹೇಳಿದ್ರೆ, ಮೊನ್ನೆ ಸಂಡೇ ನನ್ನ ಗದ್ದೆ ಎಲ್ಲ ಬಿತ್ತನೆ ಎಲ್ಲ ಮಾಡಿ ಆಗಿದೆ, ನೀರೆಲ್ಲ ಕಟ್ಟಿದ್ದೆ, ಅದನ್ನು ಕಡಿಬೇಕು. ಅದನ್ನು ನಾನು ಏನು ಮಾಡಿದೆ ಅಂದರೆ, ನಿನ್ನೆ ನೈಟೇ ಹೋಗಿ ಕಡ್ದಿದ್ದೇನೆ. ಇಲ್ಲಿ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಉಂಟು, ಹಾಗಾಗಿ ಈ ಜಾಸ್ತಿ ಮಳೆ ಬಂದರೆ ಬಿತ್ತನೆ ಮಾಡಿದ ಬಯಲು ಗದ್ದೆಗೆಲ್ಲ ಒಳ್ಳೆಯದಲ್ಲ. ಈ ಬೊಟ್ಟು ಗದ್ದೆ ಅಂತ ಏನು ಇರ್ತದೆ ಅದಕ್ಕೆ ತೊಂದರೆ ಇಲ್ಲ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಇವತ್ತೆಲ್ಲ ತುಂಬ ಕೆಲಸ ಉಂಟು ಮಾರೆ. ಸಂಡೇ ಯಾವಾಗ ಕೂಡ ಕೆಲಸವೇ, ಅದಕ್ಕಿಂತ ಬಾಕಿ ದಿನವೇ ಸ್ವಲ್ಪ ಕೆಲಸ ಕಡಿಮೆ. ಇಲ್ಲಿ ನೋಡ್ಬೋದು, ತೋಡಲ್ಲಿ ಎಲ್ಲ ನೀರಾಗಿದೆ. ಇಲ್ಲೆಲ್ಲ ಮೀನು ಹಿಡಿಲಿಕ್ಕೆ ಜಾಲಿ, ಆದರೆ ಈಗ ಮೀನಿಲ್ಲ. ಮೊನ್ನೆಲ್ಲ ಮೀನು ಬಂದಿದೆ. ಇಲ್ಲಿ ಎಲ್ಲರದ್ದು ಕೂಡ ಇದೆಲ್ಲ ಮಾಡಿ ಆಯ್ತಾಯ್ತಾ, ಬಿತ್ತನೆ ಎಲ್ಲ ಮಾಡಿ ಆಯಿತು, ಗದ್ದೆ ಲೈನ್ ಲೈನ್. ಇವಾಗ ಮಳೆ ಇಲ್ಲ ಮಾರೆ, ಹಾಗಾಗಿ ಒಂದು ಒಳ್ಳೆ ಬೆಳಿಗ್ಗೆ ಮಳೆ ಇದ್ದರೆ ಎಂತ ಗೊತ್ತುಂಟು, ಉದಾಸೀನ ಆಗ್ತದೆ ಆಯಿತಾ ಕೆಲಸ ಮಾಡಲಿಕ್ಕೆ, ಒಂಥರ ಲೇಸಿ ಆಗ್ತದೆ. ಈಗ ನಾವು ಹೋಗಿ ಎಂತ ಮಾಡೋದು ಅಂತ ಹೇಳಿದರೆ, ಮೊದಲಿಗೆ ನಾವು ಬಿತ್ತನೆ ಮಾಡಿದ ಬೀಜ ಬಂದಿದೆ ನೋಡಬೇಕು. ಆನಂತರ ನೀರನ್ನೆಲ್ಲ ಕಟ್ಟಿ ಒಂದು ಸ್ವಲ್ಪ ಸೆಟ್ ಮಾಡಿ ಇಡಬೇಕು ಅಷ್ಟೇ. ಈ ಬೇರೆ ಎಲ್ಲ ಕೃಷಿಗಿಂತ ಸ್ವಲ್ಪ ಈಸಿಯೆಸ್ಟ್ ಕೃಷಿ ಅಂತ ಹೇಳಿದರೆ ಇದೇ ಭತ್ತದ ಕೃಷಿ. ಈಸಿಯೆಸ್ಟ್ ಅಂತ ಹೇಳೋದಕ್ಕಿಂತ ಏನು ಹೇಳ್ಬೋದು ಗೊತ್ತುಂಟಾ, ನಿಮಗೆ ಈಗ ಬೇರೆ ಕೆಲಸಕ್ಕೆ ಹೋಗುವವರಿಗೆ ಒಂದು ಕೃಷಿ ಮಾಡ್ಬೋದಂತ ಇದ್ದರೆ ಈ ಕೃಷಿಯನ್ನು ಆಯ್ಕೆಯಾಗಿ ತಗೊಳ್ಬೋದು. ಇದು ಮತ್ತು ಕಂಗು ತೆಂಗು ಅದೆಲ್ಲ, ಈ ತರಕಾರಿ ಎಲ್ಲ ಉಂಟಲ್ಲ, ಅದಕ್ಕೆಲ್ಲ ತುಂಬ ಕೆಲಸ ಉಂಟು. ನೋಡ್ಬೋದು ನೀವು, ಇಲ್ಲಿ ಬಂದಿದೆ, ಕೊಡುಪು ಬಂದಿದೆ ಈ ಗದ್ದೆಯಲ್ಲಿ. ಆದರೆ ಆ ಗದ್ದೆಯಲ್ಲಿ ಅಷ್ಟೊಂದು ಬರಲಿಲ್ಲ. ಆ ಗದ್ದೆಯಲ್ಲಿ ಬರಲಿಲ್ಲ ಯಾಕಂತ ಹೇಳಿದರೆ, ನಾನು ಬಿತ್ತನೆ ಮಾಡಿ 2-3 ದಿವಸ ಫುಲ್ಲು ಮಳೆ ಇತ್ತು, ಹಾಗಾಗಿ ಬರಲಿಲ್ಲ. ಬಾವಿ ನೋಡ್ಬೋದು, ಇಲ್ಲಿ ನನ್ನ ಕಲ್ಲರೆಲ್ಲ ನೋಡುವಾಗ ಖುಷಿ ಆಗ್ತದಲ್ಲ, ಹೋಗಿ ಈಜುವ ಅಂತ. ಇಲ್ಲಿ ನೀರೆಲ್ಲ ಸೆಟ್ ಮಾಡಿ ಆಯಿತು. ಈ ಗದ್ದೆಯ ನೀರು ಅಷ್ಟೊಂದು ಸ್ಪೀಡಾಗಿ ಹೋಗೋದಿಲ್ಲ, ಯಾಕಂತ ಹೇಳಿದರೆ ಈ ಗದ್ದೆಯಲ್ಲಿ ನೀರು ಇಷ್ಟೇ ಇರೋದು ಆಲ್ಮೋಸ್ಟ್ ಆಗಿ. ಇದೊಂಥರ ವಿಚಿತ್ರ ಗದ್ದೆ, ಇದರಲ್ಲಿ ನೀರು ಕಡಿಮೆ ಅಂತ ಆಗೋದು ಚಾನ್ಸಸ್ ತುಂಬ ಕಡಿಮೆ. ಈ ಗದ್ದೆಯಲ್ಲಿ ನೋಡ್ಬೋದು ನೀವು, ನಾವು ಬಿತ್ತಿದ ಬೀಜ ಬರಲಿಲ್ಲ ಅಂದರೆ ಅದಕ್ಕೆ ಕಾರಣ ನಾನು ಅವತ್ತು ಹೇಳಿದ್ದೇನೆ, ಇದರಲ್ಲಿ ಒಂದು ನಂಜು ಅಂತ ಇರ್ತದೆ, ಅದು ಹೆಚ್ಚಾಗಿ ಬೀಜ ಇದು ಮಾಡ್ತದೆ ದನ್ನಾಗಿ. ಯಾಕಂತ ಹೇಳಿದರೆ ಬಿತ್ತನೆ ಮಾಡೋದು ಕಡಿಮೆ, ಮುಂಚಿನವರೆಲ್ಲ ಇದನ್ನು ನೆಡ್ತಾ ಇದ್ರಂತೆ. ಆದರೆ ಇದನ್ನು ನೆಡಲಿಕ್ಕೆ ಹೋದರೆ ನನಗೆ ಸ್ವಲ್ಪ ಎಂತ ಹೇಳೋದು ಎಕ್ಸ್ಪೆನ್ಸಿವ್ ಆಗ್ತದೆ. ಆನಂತರ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಫೀಲ್ ಆಗ್ತದೆ. ಯಾಕಂತ ಹೇಳಿದರೆ ನಡ್ಬೋದು, ಈಗ ಇನ್ನು ಆ ಗದ್ದೆಯಲ್ಲಿ ಹಾಕಿದ್ದೇನಲ್ಲ ಅದನ್ನು ತಂದು ನಡ್ತೇನೆ. ಆದರೆ ಮೊದಲಿಗೆ ನೆಟ್ಟರೆ ಎಂಥದ್ದು ಅಂತ ಸ್ವಲ್ಪ ಕಿರಿಕಿರಿಯಾಗಿ ಆಗ್ತದೆ ಮಾರೆ. ಅದೊಂದು ಇಲ್ಲಿ ಎಲ್ಲ ಬರಲಿಕ್ಕೆ ರೋಡ್ ಕರೆಕ್ಟ್ ಇಲ್ಲ ಇದೇ ಗದ್ದೆಗೆ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಓಕೆ, ನಾವಿನ್ನು ಹೋಗುವ ಮನೆಗೆ, ಅಲ್ಲಿ ಬೇರೆ ಎಲ್ಲ ಕೆಲಸ ಉಂಟು, ನಾನು ಮಾಡಬೇಕು. ಈ ಸಂಡೇ ಲಾಗಲ್ಲಿ ಮಾರೆ ಇದು ಕೆಲಸವೇ ಜಾಸ್ತಿ. ಇದನ್ನು ನೋಡ್ತಾ ಇದ್ದೀರಿ ನೀವು, ಇದು ಮಲ್ಚಿಂಗ್ ಶೀಟ್ ಮಾಡಿ ಇಲ್ಲಿ ವೆಜಿಟೇಬಲ್ ಮಾಡುವಂಥ ಹಾಕಿದ್ದು. ಇಲ್ಲಿ ಬೀಜ ಹಾಕಿದ್ದೇನೆ ಮಾರೆ, ಬೀಜ ಬರಲಿಲ್ಲ ಇನ್ನೂ ಕೂಡ. ಆ ಕಡೆ ಸ್ವಲ್ಪ ಬಂದಿದೆ. ಈ ಮಲ್ಚಿಂಗ್ ಶೀಟ್ ಉಂಟಲ್ಲ, ಇದರಲ್ಲಿ ನಾವು ಬೀಜ ಹಾಕಿದರೆ ಡೈರೆಕ್ಟ್ ಬೀಜ ಆಗೋದಕ್ಕಿಂತ ನಾವು ಗಿಡ ಮಾಡಿ ಇದರಲ್ಲಿ ನೆಟ್ಟರೆ ತುಂಬ ಒಳ್ಳೆಯದು. ನನಗೆ ಗಿಡ ಮಾಡಿ ನಡುವಷ್ಟು ತಾಳ್ಮೆ ಕೂಡ ಇಲ್ಲ, ಅಷ್ಟೊಂದು ಟೈಮ್ ಕೂಡ ಇಲ್ಲ, ಹಾಗಾಗಿ ಡೈರೆಕ್ಟ್ ಹಾಕಿದ್ದೀನಿ. ನೀವು ಮನೆ ಮಲ್ಚಿಂಗ್ ಶೀಟ್ ಯೂಸ್ ಮಾಡಿ ಕೃಷಿ ಮಾಡೋದಂತ ಆದರೆ ನೀವು ಎಂತ ಗೊತ್ತುಂಟ, ಗಿಡ ಮಾಡಿ ಆನಂತರ ಅದರಲ್ಲಿ ಬೀಜ ಹಾಕಿ ಗಿಡ ಮಾಡೋದಂದರೆ ಅದು ಸೀಡ್ ಟ್ರೇ ಉಂಟಲ್ಲ, ಅದರಲ್ಲಿ ಗಿಡ ಮಾಡಿ ನಡಿ, ಅದು ತುಂಬ ನಿಮಗೆ ಅಂತ ರಪಕ್ಕ ಗ್ರೋ ಆಗಲಿಕ್ಕೆ ಈಸಿ ಆಗ್ತದೆ. ಇದರಲ್ಲಿ ಬೀಜ ಹಾಕಿದರೆ ಮಳೆಯ ನೀರು ಆ ಗುಂಡಿಗೆ ಮಾತ್ರ ಬಿದ್ದು ಅದು ಮಣ್ಣು ಸದೆದು ಹೋಗಿ ಸ್ವಲ್ಪ ಮೊಳಕೆ ಬರುವ ಚಾನ್ಸಸ್ ಕಡಿಮೆ. ನೋಡುವ, ನಾನು ಹಾಕಿದ್ದೇನೆ, ನೋಡ್ತೀನಿ, ಒಳ್ಳೆ ರಿಸಲ್ಟ್ ಇದ್ದರೆ ನೆಕ್ಸ್ಟ್ ಲಾಗಲ್ಲಿ ನೀವು ನೋಡ್ಬೋದು. ಇಲ್ಲಿ ಮಳೆ ಬರುವಾಗ ಉಂಟು, ನನಗೆ ಕೊಡೆದಾರಕ್ಕೆ ಬಂದದ್ದು. ನಾನೀಗ ಇಲ್ಲಿ ಪೆಟ್ರೋಲ್ ಹಾಕಲಿಕ್ಕೆ ಹೋಗ್ತಾ ಇದ್ದೇನೆ ಗಾಡಿಯಲ್ಲಿ ಸ್ವಲ್ಪ ಪೆಟ್ರೋಲ್ ತಂದು. ಫೈನಲ್ ಆಗಿ ಇದು ತರಕಾರಿಗೆಲ್ಲ ಮುದ್ದೆಲೆಲ್ಲ ಹಾಕ್ಲಿಕ್ಕೆ ಎತ್ತಾಯ್ತಾ, ಅದೆಲ್ಲ ಹಾಕಿ ಬಂದದ್ದು. ಈಗ ಎಲ್ಲಿಗೆ ಬಂದದ್ದು ಅಂತ ಹೇಳಿದರೆ, ನಮ್ಮದು ಇಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ ಉಂಟು. ಡ್ರ್ಯಾಗನ್ ಫ್ರೂಟಿನ ಗಿಡ ಇರೋದು ಖಾಲಿ 2 ಮಾತ್ರ, ಆದರೆ ಅಲ್ಲಿಗೆ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಹನಿ ಮಳೆ ಬಂದರೆ ಅದರಲ್ಲಿ ಹೂ ಆಗ್ತದೆ, ಇದಾಗ್ತದೆ. ಅದನ್ನು ನಿಮಗೆ ತೋರಿಸುವಂತ ಬಂದದ್ದು. ನಾನು 2 ವಾರದ ಮೊದಲು ನಿಮಗೆ ತೋರಿಸ್ತೇನೆ ಅಂತ ಹೇಳಿದ್ದೆ, ಆದರೆ ಆವಾಗ ಪುರ್ಸೊತ್ತಿರಲಿಲ್ಲ.
ಇವಾಗ ಸ್ವಲ್ಪ ಪುರ್ಸೊತ್ತು ಮಾಡಿಕೊಂಡು ಬಂದದ್ದು. ಇಲ್ಲಿ ನೋಡ್ಬೋದು ನೀವು, ಇದು ಹೊಸ ಗಿಡದಲ್ಲಿ ಒಂದು ಮುಡಿಯಾಗಿದೆ, ಇದು ಫಸ್ಟು. ಮತ್ತು ಇದರಲ್ಲಿ ಸುಮಾರಾಗಿದೆ ಅಲ್ಲಿ. ಇದೆಂಥ ವಿಷಯ ಗೊತ್ತುಂಟಾ, ಇದು ಜಾಸ್ತಿ ಆದರೆ ಕಾಯಿ ಸೈಜ್ ಕಡಿಮೆ ಆಗ್ತದೆ. ಕಾಯಿ ಸೈಜ್ ದೊಡ್ಡದಾಗಬೇಕಾದ್ರೆ ಇದರ ಬುಡಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕು. ನೋಡುವ, ಗೊಬ್ಬರ ಎಲ್ಲ ಹಾಕುವ. ಇನ್ನು ಇದನ್ನೆಲ್ಲ ಮೇಲಿನದ್ದೆಲ್ಲ ಕಡಿದರೆ ಇದಕ್ಕೆ ಇನ್ನೂ ಬಿಸಿಲು ಕರೆಕ್ಟಾಗಿ ಬಿದ್ದರೆ ಇನ್ನೂ ಕೂಡ ಜಾಸ್ತಿ ಆಗ್ತದೆ. ಇದು ಒಂದು ಸಮಸ್ಯೆ ನೋಡಿ, ನಿಮಗೆ ಬಿಸಿಲು ಬೀಳದಿದ್ದರೆ ಏನು ಇದರಿಂದ ಆಗುವ ನಷ್ಟ ಇಲ್ಲದಿದ್ದರೆ ಈ ಥರ ಹೂವು ಹೋದದ್ದುಂಟಲ್ಲ, ನಿಲ್ಲುವುದಿಲ್ಲ. ಇದು ಬಿಸಿಲೆಲ್ಲ ಕರೆಕ್ಟ್ ಬೀಳದಿದ್ದರೆ ಈ ಥರ ಹೋಗ್ತದೆ. ಇದೊಂದು ಈಸಿಯೆಸ್ಟ್ ಫ್ರೂಟು. ಒಬ್ಬ ಮುಳ್ಳುಂಡು ಮಾರೆ. ನಿಮಗೆ ಯಾರಿಗಾದರೂ ಗಿಡ ಮುನಿ ಬೇಕಾದರೆ ನನಗೆ DM ಮಾಡ್ಬೋದು, ನಾನು ನಿಮಗೆ ಗಿಡ ಕೊಡ್ತೇನೆ. ಧರ್ಮಕ್ಕೆಲ್ಲ ಮಾರೆ. ಓಕೆ, ನಾವಿಲ್ಲಿ ಟಗ್ ಆಫ್ ವಾರ್ ಮ್ಯಾಚ್ ನೋಡಲಿಕ್ಕೆ ಬಂದದ್ದು. ಇವ ಯೋಗೀಶ್ ಇದನ್ನು ಲೇಟು ಅನ್ನ ಬಾಂಡ್ ಇಲ್ಲಿದ್ದಾರೆ ಬಸ್. ನಾವು ಇಲ್ಲಿ ಟಗ್ ಆಫ್ ವಾರ್ಗೆ ಅಂತ ಹೊರಟಿದ್ದು. ಇಲ್ಲಿ ಯೋಗೀಶನ್ನ ತಿಂದು ಹೋಗುವಂತ ಇಲ್ಲಿ ತಿನ್ನಲಿಕ್ಕೆ ಕರೆಸಿದ್ರು. ಹಾಗೆ ಇಲ್ಲಿ ಚಪಾತಿ ತಿಂತ ಇದ್ದೇವೆ. ಒಂದು ಶೋರ್ ಮಾತ ಮಾರೆ ನೋಡ್ಬೋದು. ನಮ್ಮ ಸೋದನ್ ಸೆಟ್ರ್ ಒಳ್ಳೆಯ ಬರ್ರ ಬಗ್ಗೆ 2 ಪಾತ್ರೆಯಲ್ಲಿ ಒಂದು ಬಲ್ಲ ಇಬ್ಬರು ಬರ್ರೆ ಎಂಡ ಬರ್ಪುಜೇರಿ ಇದಕ್ಕೆ ಏನಕ್ಕೆ ಬೈದಿ ಬಂಡಲ್ ಬಂದರೆ ಬಂಡಲ್ ಬತ್ತೊಡುಂದೆ ಬೈದಿನಿ ಕೆಸರು ಎಂಡು ಜೋಣ ಸಾಪಳ ಧರ್ಮ ಅಂತೆ ಬೈದಿಂಗೆ ಬಕೊಂಜಿ ಬಲ್ಲ ಇಬ್ಬರಲ್ಲ ಬಲ್ಲ ಇಬ್ಬರು ಬರ್ಪುಜೇರಿ ಅಲ್ಲ ಇಷ್ಟ ಮಾಡಿ ಅವ್ರು ಕಂಡದಂತೊಂದು ಒಂದು ಬೈದಿನಿ ಓಲು ಇಲ್ಲೋಲು ಚೂಡ ಏನು ಬದಾರ ಬದಾರಿನ ವಿರಾಟ ಇರ್ತಾರೆ ವಿರಾಟ್ ಕೊಹ್ಲಿಗೆ என்ன மாடு எர்ற பாடு அது சோதன் பெண்ணாண்டிஸ் ரಕ್ಷಿತೇರು ರಕ್ಷಿತಿಯಾನಿ ಕಾಕ ನಮ್ಮದಿದ್ದಾರೆ ಕಂಡು ತಕ್ಕಮರಲ್ಲಿದೆ ಅಲ್ಲಿದ್ದಾರೆ ಕಂಡು ಸರಿಯಾದ ಅಲ್ಲ ಏನು ಬುಟ್ಟಿ భయంకర ఫైట్ ఉండు వారే సెంటర్ ఉండవు మేమే ఏనే ఎప్పుడు ఎప్పుడు వెయిట్ వెయిట్ రైట్ ఇట్ట కొరపే ಬಂದ್ಬಿಟ್ಟು ಇಲ್ಲಿದ್ದು ಗೇಮ್ ಆದ್ರೆ ಇರೋ ಗೇಮ್ ಹಾಕೊಂಡು ಮಾಡ್ತೀನಿ. ಸ್ವಲ್ಪ ಸಮಾಜ ಸೇವೆ ಮಾತ್ರ ಮುಂದೆ ಕ್ರೀಡಾಕೂಟನ ಆಯೋಜನೆ ಮಾಡ್ತದೆ. ಅದೊಂದು ಮೈಕ್ ತಗೊಂಡೋಗಿ ಕೊಡೆ ಅಂಚನೆ ಬೇತೆ ಮೈಕ್ ಬೋರ್ಡ್ಗೆ ಕಾಂಟ್ಯಾಕ್ಟ್ ಮೈಕ್ ಬೇತೆ ಬೋರ್ಡ್ಗೆ ಕೊಡತ್ತೆ ವ್ಯವಸ್ಥೆ ಬಿಡಲ್ಪ KK ಪ್ಲಸ್ ಸದಸ್ಯರು ಅಂತೆ ನಾನು ಒಂದು ಅರ್ಧ ಗಂಟೆ ನಿಗಳು ದೊಡ್ಡ ಬಹುಮಾನಲ್ಲ ಗತದ ಬರ್ತಾರೆ. ಧನ್ಯ ಶ್ರೀ ಫ್ರೆಂಡ್ಸ್ ಕಡಂಬು ಪುತ್ತೂರು ಬಾರಿ ದೂರದ ಪುತ್ತೂರು ಬರ್ತದೆ. ವಾಲಿಬಾಲ್ ಮ್ಯಾಚ್ ಇದೆ. ಒಟ್ಟು 27 ತಂಡಗಳಿಂದ 27 ತಂಡಗಳನ್ನು जेवणला या स्वतःचे गजराक
फाल्या दुपारचे मास आमची हंगा पकाला ಚರ್ಚೋರು ತಗಲೆ ಯಶ್ ಫೈನಲ್ ಆಗಿ ಇಲ್ಲಿ ಮ್ಯಾಚ್ ಆಗ್ತಾ ಬಂತು. ಈಗ ಫೈನಲ್ ಇದು ಯಾವುದು ಕೊಲಿಪು ಮತ್ತು ನೀರೇವರದು. అలా వరకు వీడియో వెళ్తుంది ಈಗ ಸಾಧನೆ ಡ್ಯಾನ್ಸ್ వ్యక్తికి 500 రూపాయల బహుమాన పంపు కొట్టిన వ్యక్తి ఒకసారి జ్వరాయిನ ಒಂದು ಚಪ್ಪಾಳೆ ಕೊಡಲು ಬಂದಿರೋದಿಲ್ಲ ಅಂತೆ ನಮ್ಮ ಹಗ್ಗದ ಕೊಟ್ಲ ಆದ್ಮೇಲೆ ಕೊಡಿ ಏರು ಮೊತ್ತ ಮಕ್ಕಳಿಗೆ 500 ರೂಪಾಯಿ ಕೊಡ್ತೀವಿ. ಫೈನಲ್ ನಾವು ಇಲ್ಲಿಂದ ಹೊರಡ್ದು ಇಲ್ಲಿ ಕೆಸಾಡ್ ಅಂತೆಲ್ಲ ಆಯಿತು. ನಮಗೆಲ್ಲ ಇಲ್ಲಿ ಜಾಲಿ ಆಯಿತು. ನಮ್ಮೊಂದಿಗೆ ನಮ್ಮ ಅಣ್ಣ ಯೋಗೀಶ್ ಅಣ್ಣ ಇದ್ದರು, ಹಾಗೆ ಫುಲ್ ಜಾಲಿ ಆಯಿತು. ನಿಮಗೆ ಮನೆ ಎಂತ ಪಜಿರು ಕಟ್ ಮಾಡಲಿಕ್ಕೆ ಮತ್ತು ಬಾವಿ ತೋಡಲಿಕ್ಕೆ ಮತ್ತು ಎಲ್ಲ ರೀತಿಯ ಕೆಲಸಕ್ಕೆ ಜನ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮೊಂದಿಗೆ ಸದಾ ಬೆನ್ನೆಲುಬಾಗಿ ಇವರು ಇರ್ತಾರೆ ಯೋಗೀಶ್ ಅಣ್ಣ. ದುಕಾನ್ ಮಸ್ನಾವೆ फाल्या 1000